ಸೊ ಈಗ ಪೃಥು ಮಹಾರಾಜ ಯಜ್ಞ, ಸೊ 100ನೇ ಯಜ್ಞ. ಸೊ ಆ ಋತ್ವಿಜರು ಅವರೇ ಇಂದ್ರನ ಕೊಲ್ಲಕ್ಕೆ ಈಗ ಮಂತ್ರೋಚ್ಚಾರಣೆಯಿಂದ ಇನ್ನೇನು ಆಹುತಿಯನ್ನು ಹಾಕ್ಬೇಕು. ಸೊ ಅಲ್ಲಿಗೆ ಇವಾಗ ಬ್ರಹ್ಮದೇವ ಬಂದು ಸಾಕು. ಸೊ ಇಂದ ಪೃಥು ಮಹಾರಾಜರಿಗೆ 99 ಸಾಕು, 99. ಸೊ ಇವಾಗ ಡಿಕ್ಲೇರ್ ಏನ್ ಹೇಳ್ತಾರೆ ಕ್ರಿಕೆಟ್ ಅಲ್ಲೆಲ್ಲ ಹೇಳ್ತಾರಲ್ಲ, ಒಂದೊಂದ್ಸಲ ಬಂದು ಇದು ಮಾಡುವಾಗ ಆ ಅವ್ರ ಕ್ಯಾಪ್ಟನ್ ಬಂದು ಡಿಕ್ಲೇರ್ ಮಾಡ್ಬಿಡ್ತಾರೆ. ಸೊ ಅವ್ರಿಗೆ ಇನ್ನ ಮತ್ತೆ ಹೆಚ್ಚು ಸ್ಕೋರ್ ಮಾಡಕ್ ಆಗೋದಿಲ್ಲ. ಸೊ ಇಷ್ಟೇ ಇದ್ರು ಭೌತಿಕ ಜಗತ್ತಿನಲ್ಲಿ ಭೌತಿಕ ಜಗತ್ತಿನ ಆಧ್ಯಾತ್ಮಿಕ ಜಗತ್ತಿನ ಎಲ್ಲರೂ ಕೂಡ ಹಿರಿಯರಿದ್ದಾರೆ. ಸೊ ಇಲ್ಲಿ ಇವರು ಬಂದು ಆ ಬ್ರಹ್ಮದೇವರು ಬಂದು ಇಲ್ಲಿ ಇಂದ್ರನೇ ಇದು ಪೃಥು ಮಹಾರಾಜ್ಗೆ ನಿನಗೆ ಸಾಕು, 100 ಬೇಡ, ಸೆಂಚುರಿ ಬೇಡ, 99 ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರಷ್ಟೇ ಅಷ್ಟೇ ಹೇಳಿದ್ರು ಸಹ, ಅಷ್ಟೇ ಮಾಡಿದ್ರು ಸಹ ಈ ಪೃಥು ಮಹಾರಾಜರಿಗೆ ಅವ್ರಿಗೆ ಏನು ನಷ್ಟ ಇಲ್ಲ. ಅವ್ರಿಗೆ ಪೃಥು ಮಹಾರಾಜರು 99, ಅವ್ರ ಸೆಂಚುರಿ ಬೇರೆ ಮಾಡ್ಲಿಲ್ಲ ಅಂದ್ರೂ ಕೂಡ 99 ಸಾಕು. ಅವರು ಶುದ್ಧ ಭಕ್ತರು, ಶುದ್ಧ ಭಕ್ತರಾದ್ರಿಂದ ಅವರಿಗೆ ದೇವ್ರ ಕೈಯಿಂದ ಹೇಳ್ತಾರೆ ಅವರ ಇದು ಅವರ ಕೀರ್ತಿ ಅದು ಸುಪ್ರಸಿದ್ಧವಾಗಿ ಇಂದ್ರನಿಗಿಂತ ಹೆಚ್ಚಾಗಿ ಪೃಥು ಮಹಾರಾಜರು. ಭಾಗವತ ನೋಡಿ ಎಷ್ಟು ಅಧ್ಯಾಯಗಳು ನಾವು ಪೃಥು ಮಹಾರಾಜರ ಚರಿತ್ರೆ ಓದ್ತಾ ಇದ್ದೇವೆ. ಧ್ರುವ ಮಹಾರಾಜರ ಚರಿತ್ರೆ ಆಯ್ತು, ನೆಕ್ಸ್ಟ್ ಇವ್ರದ್ದು ಶುರು ಆಯ್ತು ಭಾಗವತದಲ್ಲಿ. ಸೊ ಪೃಥು ಮಹಾರಾಜರು ಬಹಳ ಪ್ರಸಿದ್ಧ, ಆದಿರಾಜ ಅಂತ ಅವ್ರು ಕರೆಯೋದವ್ರು, ಮೊದಲ ರಾಜ. ಎಲ್ಲ ರಾಜರು ಅವರನ್ನ ಪಾಲನೆ ಮಾಡ್ತಾರೆ, ಅವರ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಸೊ ಅವರ ಭಗವಂತರ ಶಕ್ತಿ ಆವೇಶ ಅವತಾರ. ಸೊ ಹೀಗೆ ಪೃಥು ಮಹಾರಾಜ ಕೀರ್ತಿ, ಪೃಥು ಅವರ ಹಿಂದಲೇ ನಮಗಿರೋ ಇದಕ್ಕೆ ಭೂಮಿಗೆ ಪೃಥ್ವಿ ಅಂತ ಕೂಡ ಹೆಸರು. ಪೃಥು ಹಾಗೆ ಬರೋದು ಪೃಥ್ವಿ. ಹೀಗೆ ಪೃಥು ಮಹಾರಾಜ ಕೀರ್ತಿ ಬಹಳಷ್ಟು ಇದೆ. ಶುದ್ಧ ಭಕ್ತರು, ಸಶುದ್ಧ ಭಕ್ತರಾಗಿ ಇಲ್ಲಿ ಅವರ ಆಶೀರ್ವಾದ, ಬ್ರಹ್ಮದೇವರ ಒಂದು ರೀತಿಯ ಆಶೀರ್ವಾದ ಅಂತ ಹೇಳ್ಬೋದು. ಅವರ ಅಷ್ಟಕ್ಕೆ ನಿಲ್ಸಿದ್ರು ಕೂಡ ಅವರ ಕೀರ್ತಿ ಇನ್ನ ಹೆಚ್ಚೇ ಆಗಿ. ಸೊ ಯಾವಾಗ್ಲೂ ಈ ರೀತಿ ಭೌತಿಕವಾಗಿ ಇತರ ಕೀರ್ತಿ ಗಳಿಸೋ ಒಂದು ಇದರಲ್ಲಿ ಜಯಿಸ್ಬೇಕು. ಸತರೇನು ಭೌತಿಕವಾಗಿ ಜಯಿಸೋ ಅಗತ್ಯ ಇಲ್ಲ ಭಕ್ತರಿಗೆ. ಭೌತಿಕವಾಗಿ ಇತರ ಇಂದ್ರನಿಗಿಂತ ಜಾಸ್ತಿ, ಇಂದ್ರನಿಗೆ ಸಮ ಅದು ಮಾಡ್ಬೇಕು ಅಂತ ಇದು ಅಗತ್ಯ ಇಲ್ಲ. ಸೊ ನಾವು ಇನ್ನೊಂದ್ ಕಡೆ ನೋಡ್ತೇವೆ ಮುಂದೆ ಭಾಗವತದಲ್ಲಿ, ಇಂದ್ರನ ವಿರೋಧವಾಗಿ ಯಾರು ವೃತ್ರಾಸುರ ಯುದ್ಧ ಮಾಡಿದಾಗ ಅವರಿಂದ ಅಪಜಯವನ್ನು ಸ್ವೀಕರಿಸಿದಾಗತ್ತೆ, ಅವರು ಮೃತಗೊಂಡಾಗತ್ತೆ. ಆದ್ರೆ ಅಲ್ಲಿ ಅವರಿಗೇನು ಸೋಲಿಲ್ಲ. ಭೌತಿಕವಾಗಿ ಅನ್ನಿಸ್ಬೋದು, ಭೌತಿಕವಾಗಿ ಇವ್ರು ಗೆದ್ದು ಬಿಟ್ರು, ಇಂದ್ರ ಗೆದ್ದು ಬಿಟ್ರು, ವೃತ್ರಾಸುರ ಸೋತ್ ಬಿಟ್ರು. ಹಾಗೆ ಇಲ್ಲಿ ಆತರ ಅನ್ಸೋದು, ಇಂದ್ರನಿಗೆ 100, ಇವಾಗ ಪೃಥು ಮಹಾರಾಜ 99 ನಿಂತೋಗ್ಬಿಡ್ತು, ಇದು ಅನ್ನಿಸ್ಬೋದು ಭೌತಿಕವಾಗಿ. ಆದ್ರೆ ಆಧ್ಯಾತ್ಮಿಕವಾಗಿ ಅವ್ರಿಗೇನು ಇದಿಲ್ಲ. ಆಧ್ಯಾತ್ಮಿಕವಾಗಿ ಅವರು ಅದೇ ಇವಾಗ ಬ್ರಹ್ಮದೇವರು ಹೇಳ್ತಾರೆ, ನೀನು ಆಧ್ಯಾತ್ಮಿಕ ಇದನ್ನು ತಿಳ್ಕೊಂಡಿದ್ಯಾ, ನೀನು ಆ ಸತ್ಯವನ್ನು ತಿಳ್ಕೊಂಡಿದ್ಯಾ, ಹಾಗಾಗಿ ಈ ತರ ಚಿಕ್ಕ ಇದರಲ್ಲಿ ಯಾಕೆ ನೀನು ತೊಡಗಿದ್ಯಾ, ಈ ತರ ಒಂದು ಕಾಂಪಿಟಿಷನ್ ಇದರಲ್ಲಿ ಯಾಕೆ, ಸೊ ಅಗತ್ಯ ಇಲ್ಲ ನಿಮಗೆ ಅಂತ ಅವರ ಮನವಿ. ಸೊ ಹೇಳ್ತಾರೆ ಒಂದು ರೀತಿಯಲ್ಲಿ ಈ ರೀತಿ ಚಟುವಟಿಕೆ ಭಾಗವತದಲ್ಲಿ ಮತ್ತೆ ಮತ್ತೆ ಬರೋದು ವೃತ್ರಾಸುರನ ವಿಷಯದಾಗ್ಬೋದು, ಇಲ್ಲಾಗ್ಬೋದು. ಈ ರೀತಿ ಇಂದ್ರನ್ನು ಜಯಿಸಿದ್ರು ಇಲ್ಲೇ ಭೌತಿಕ ಜಗತ್ತಿನಲ್ಲೇ ಉಳಿತಾರೆ. ಇನ್ನ ಎಷ್ಟು ಸಮಯ ಅವ್ರು ಕಾಯ್ಬೇಕು ಆಧ್ಯಾತ್ಮಿಕ ಜಗತ್ಗೆ ಹೋಗಿ. ಆದ್ರೆ ಈ ರೀತಿ ಭಗವಂತರ ಶುದ್ಧ ಭಕ್ತರು ಇವರು ಈ ರೀತಿ ಭೌತಿಕವಾಗಿ ಸೋಲನ್ನು ಒಪ್ಪಿದ್ರು, ಅವ್ರು ಆಧ್ಯಾತ್ಮಿಕವಾಗಿ ತಕ್ಷಣವೇ ಅವ್ರು ಭಗವದ್ಧಾಮ. ಇವಾಗ ನಾವು ಮುಂದೆ ವೃತ್ರಾಸುರದ ಚರಿತ್ರೆಯಲ್ಲೂ ಕೇಳ್ತೇವೆ ಹಾಗೆ. ಈಗ ಪೃಥು ಮಹಾರಾಜರ ಇದ್ರು ಕೇಳ್ತೇವೆ, ಪೃಥು ಮಹಾರಾಜನ್ ಸ್ವಲ್ಪ ಸಮಯ ಅಷ್ಟೇ. ಸೊ ಅವರು ಕೂಡ ಈಗ ಭಗವದ್ಧಾಮಕ್ಕೆ ಹೊರಡ್ತಾರ. ಸಾಕು, ಇನ್ನು ಅವ್ರು ಬಂದದ್ದು ಕರ್ತವ್ಯ ಭೌತಿಕ ಜಗತ್ತಿನಲ್ಲಿ ಆಯ್ತು, ಕಾರ್ಯನಿರ್ವಹಣೆ ಆಯ್ತು, ತಕ್ಷಣವೇ ಅವ್ರು ರೆಡಿ. ಸೊ ಹೀಗೆ ಭಗವಂತನ ಶುದ್ಧ ಭಕ್ತರ ಚಟುವಟಿಕೆಗಳು, ಸೊ ಅದು ಅಲೌಕಿಕ ಚಟುವಟಿಕೆಗಳು. ಅವರು ಜಯ ಪಡೆದ್ರು, ಅವರು ಸೋಲ್ ಅಪಜಯ ಪಡೆದ್ರು, ಪ್ರತಿಯೊಂದು ಕೂಡ ದಿವ್ಯವಾದತೆ. ಸೊ ಅವರಿಗೆ ಭೌತಿಕ ಭಗವಂತನ ಕೃಷ್ಣನಿಗೋಸ್ಕರ ಮಾಡೋ ಕಾರ್ಯದಲ್ಲಿ ಎಲ್ಲವೂ ಕೂಡ ಜಯವೇ. ಯಾಕಂದ್ರೆ ಇಲ್ಲಿ ಉನ್ನತ ವ್ಯಕ್ತಿ ಬ್ರಹ್ಮದೇವರು ಬಂದು ಅವರು ಮನವಿ ಮಾಡ್ತಾರೆ,
ಬ್ರಹ್ಮದೇವರು ಅವ್ರ ಮಾತು ಕೇಳ್ಬೇಕು. ಬ್ರಹ್ಮದೇವರು ಶುದ್ಧ ಭಕ್ತರು. ಮತ್ತೆ ಅವ್ರ ಮಾತಿನಲ್ಲೂ ಕೂಡ ಸತ್ಯ ಇದೆ. ಸೊ ಬ್ರಹ್ಮದೇವರು ಹೇಳಿದ್ದಿಲ್ಲಿ ಆ ಇದೇ ರೀತಿಯಲ್ಲಿ ಇಂದ್ರನು ಆಗಲೇ ಸಾಕಷ್ಟು ಅಧಾರ್ಮಿಕ ಕ್ರಿಯೆಗಳನ್ನು ಶುರು ಮಾಡಿದ್ದಾರೆ. ಸೊ ಇದನ್ನು ಜನರು ಆಲ್ರೆಡಿ ಕನ್ಫ್ಯೂಷನ್ ಇದೆ. ಯಾವಾಗಲೂ ನಮಗೆ ಈ ಧರ್ಮದ ಪಥದಲ್ಲಿ ಕೇಳೋ ಜನರು ಹೇಳ್ತಾರೆ, ಯಾವ್ದು ಪಾಲನೆ ಮಾಡಿ. ಸೊ ಎಷ್ಟು ನೀವು ಒಂದ್ ಹೇಳ್ತೀರಾ, ಅವ್ರು ಒಂದ್ ಹೇಳ್ತಾರೆ, ಆ ಸ್ವಾಮಿ ಒಂದ್ ಹೇಳ್ತಾರೆ, ಆ ಯೋಗಿ ಒಂದ್ ಹೇಳ್ತಾರೆ, ಆ ಬಾಬಾ ಒಂದ್ ಹೇಳ್ತಾರೆ. ಸೊ ಅವರು ಅವತಾರ, ಇವರು ಅವತಾರ, ಇವರ ಅವತಾರ ಪುರುಷ. ಸೊ ಈ ಗ್ರಂಥ ಇದೆ, ಆ ಗ್ರಂಥ ಇದೆ, ಈ ಧರ್ಮ ಇದೆ, ಆ ಧರ್ಮ ಇದೆ. ಸೊ ಈ ಧರ್ಮದಲ್ಲಿ ಹೇಳ್ತಾರೆ ಇದನ್ನ ನೀವು ತಿನ್ಬಹುದು ಅಂತ ಹೇಳ್ತಾರೆ, ನೀವು ತಿನ್ಬಾರ್ದು ಅಂತ ಹೇಳ್ತಾರೆ. ಈ ಧರ್ಮದಲ್ಲಿ ನೀವು ಈ ರೀತಿ ಅಭ್ಯಾಸ ಮಾಡಿ, ಈ ರೀತಿ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ನೀವು ಈ ತರ ಆ ಈ ಮಂತ್ರ ಜಪ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ಬರೋದ್ರಲ್ಲಿ ಅವ್ರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಒಂದೊಂದು ವೈಯಕ್ತಿಕವಾದ ಮಂತ್ರ, ಸ್ಪೆಷಲ್ ಮಂತ್ರ ಕೊಡ್ತೇನೆ ನಾನು. ಗುರು ಅಂದ್ರೆ ಶಿಷ್ಯನಿಗೆ ಅವ್ರಿಗೆ ಯಾರು ಕೇಳೋದೇ ರೀತಿಯಲ್ಲಿ ಕಿವಿಯಲ್ಲಿ ಸ್ಪೆಷಲ್ ಹೇಳ್ತೇನೆ. ಸೊ ಈ ರೀತಿ ಒಬ್ಬೊಬ್ಬರು ವಿಧಾನಗಳು ನೂರಾರು ಸಾವಿರಾರು ಈಗಲೂ ಕಲಿಯೋದು ನೋಡ್ತೇವೆ ನಾವು. ಸೊ ಹೇಳ್ತಾರೆ ಇದಕ್ಕೆಲ್ಲ ಮೂಲ, ಇದಕ್ಕೆ ಸೃಷ್ಟಿ ಈ ರೀತಿ ಮಾಡಕ್ಕೆ ಕಾರಣ ಇಂದ್ರನು ಅಂತ ಹೇಳ್ತಾರೆ. ಹೇಗೆ ಪೃಥು ಮಹಾರಾಜರು ಮೂಲ ಆದಿರಾಜ. ಸೊ ಹಾಗೆ ಹೀಗೆ ಆದಿ ಹೀಗೆ ಅಧರ್ಮದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೆ ಇಂದ್ರನು ತೋರಿಸ್ತಿದ್ದ ದಾರಿಗಳು ಈ ರೀತಿ. ಸೊ ಹಾಗೆ ಅದನ್ನು ಇಟ್ಕೊಂಡು ಜನರು ಒಂದೊಂದು ಮಾಡ್ತಾರೆ. ಒಂದೊಂದು ಒಬ್ಬೊಬ್ರು ಒಂದೊಂದು ಹೊಸವದ ಸ್ವಲ್ಪ ಬೆರಕೆ ಮಾಡಿ ಅಲ್ಲಿಂದ ಮಿಕ್ಸ್ ಇಲ್ಲಿಂದ ಮಿಕ್ಸ್, ಅದು ಸ್ವಲ್ಪ ಇದು ಸ್ವಲ್ಪ ಮಾಡಿ ಅವರೇ ಒಂದು ಸಾಧನೆ ಮಾಡ್ಬಿಡ್ತಾರೆ. ಸಾಧನೆ ಮಾಡಿ ಇದನ್ನ ನೀವು ಟ್ರೈ ಮಾಡಿ, ಪ್ರಯತ್ನ ಮಾಡಿ, 21 ದಿವಸ ಪಾಲನೆ ಮಾಡಿ, ನೀವು ಇನ್ನೊಂದ್ ರೀತಿ ಮಾಡಿ. ಸೊ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದೆಷ್ಟು ಸರಿ ಅಂತ. ಇಲ್ಲ, ಸ್ಟ್ಯಾಂಡರ್ಡ್ ಪಾಲನೆ ಮಾಡ್ಬೇಕು. ಶಾಸ್ತ್ರ ಇದೆ. ಯಶಾಸ್ತ್ರ ವಿಧಿಂ ಉತ್ಸೃಜ್ಯ ವರ್ತತೆ ಕಾಮ ಕಾರತಃ ನ ಸಿದ್ಧಿಂ ಆಪ್ನೋತಿ ನ ಸುಖಂ ನ ಪರಾಂಗತಿ. ಸೊ ಭಗವದ್ಗೀತೆಯಲ್ಲಿ ಭಗವಂತನು ಹೇಳೋದು ಇದು ಶಾಸ್ತ್ರದಲ್ಲಿ ಇದೆಯಾ? ಇದೆ, ಮೂರು ಇದೆ. ಮುಖ್ಯವಾಗಿ ನಾವು ಹೇಳೋದು ಗುರು ಸಾಧು ಶಾಸ್ತ್ರ ಅಂತ ಮೂರು ಹೇಳ್ತೇವೆ. ಸೊ ಶಾಸ್ತ್ರ ಹೇಳೋದು ಈ ಮೂರು ಕೂಡ ನಾವು ಪಾಲನೆ ಮಾಡ್ಬೇಕು, ಅವರ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ನಾವು. ಶಾಸ್ತ್ರ ಇದೆ, ಶಾಸ್ತ್ರದ ಅನುಸಾರವಾಗಿ ಪಾಲನೆ ಮಾಡುವ ಸಾಧುಗಳಿದ್ದಾರೆ, ಹಿಂದಿನ ಪೂರ್ವಾಚಾರ್ಯರು, ಇಲ್ಲಂದ್ರೆ ಇವರು. ಮತ್ತೆ ಅದನ್ನು ನಮಗೆ ಕಲಿಸುವ ಗುರು ಇದ್ದಾರೆ, ವೈಯಕ್ತಿಕ ಗುರು. ಸೊ ಮೂರು ಇದ್ದಾರೆ. ಆ ಮೂರಲ್ಲೂ ಕೂಡ ನಮ್ಗೆ ಮುಖ್ಯ ಒಂದು ರೀತಿ ಹೇಳ್ತಾರೆ ಶಾಸ್ತ್ರ ಆಧಾರ. ಯಾಕಂದ್ರೆ ಗುರು ಆಗ್ಲಿ ಸಾಧು ಆಗ್ಲಿ ಈ ಶಾಸ್ತ್ರದನ್ನು ಅವ್ರು ಬಿಟ್ಟು ಅವರೇನು ಹೊಸ ಇದನ್ನು ಅವ್ರು ಸೃಷ್ಟಿ ಮಾಡೋದಿಲ್ಲ. ಆ ಶಾಸ್ತ್ರದಲ್ಲಿ ಇರುತ್ತೆ, ಅದರ ತಕ್ಕ ಆಗಿರುವ ಅದನ್ನ ನಾವು ಅಭ್ಯಾಸ ಮಾಡೋ ಒಂದು ಇದನ್ನು ಕೊಡ್ತಾರೆ ಅಷ್ಟೇ. ಅಲ್ಲಿಂದ ಅವ್ರು ತೆಗೆದುಕೊಡ್ತಾರೆ. ಅವ್ರೇನು ಹೊಸ ಇದನ್ನು ಡಾಕ್ಟರ್ ಒಂದು ಹೊಸ ಮದ್ದನ್ನು ಅವರು ಸೃಷ್ಟಿ ಮಾಡಿ ಇರ್ಬೋದು. ಇವಾಗ ಆಲೋಪತಿಯಲ್ಲಿ ಸಹ ಸೃಷ್ಟಿ ಮಾಡ್ಬೇಕಾಗ್ತದೆ, ಇದು ಅವರು ರಿಸರ್ಚ್ ಮಾಡ್ಬೇಕಾಗತ್ತೆ, ಅವ್ರು ಮಾಡಿ ಹೊಸದು ಕೊಡ್ಬೇಕಾಗತ್ತೆ. ಆದರೆ ಈಗ ಸಪೋಸ್ ಇವಾಗ ಯಾವ್ದಾದ್ರು ಪರಿಹಾರಗಳು, ಯಾವ್ದೋ ಒಂದು ಕಾಯಿಲೆಗಳು ಆಗ್ಲೇ ಅದು ತುಂಬಾ ಜನ ಅದನ್ನ ಗುಣ ಪಡ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಇರೋದೇ ಅದು ಅವ್ರು ಕೊಟ್ರೆ ಆಯ್ತು. ನಮಗೆ ಸೂಕ್ತವಾಗಿ ನಮಗೆ ಎಷ್ಟು ಬೇಕೋ ಅದು ಅವರು, ನಮಗೆ ಬೇರೆ ರೋಗಗಳಿದ್ರೆ ಸ್ವಲ್ಪ ಅದರ ಪ್ರಕಾರವಾಗಿ ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ಮತ್ತೆ ಇನ್ನೇನೋ ಬೇರೆ ಸ್ವಲ್ಪ ಮದ್ದುಗಳು ಸೇರಿಸಿ ಸೊ ಕೊಡ್ಬೋದು. ಆದ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ? ಅವರ ಶಾಸ್ತ್ರ ಯಾವುದು, ಅವರು ಮೆಡಿಕಲ್ ಶಾಸ್ತ್ರ ಏನಿದೆ ಆದ ಪುಸ್ತಕಗಳಿಂದನೇ ಅವರು ಯಾರೆಷ್ಟು ಪಾಲನೆ ಮಾಡಿದ್ದಾರೆ ಹಿಂದೆ ಅದರಿಂದ ಏನ್ ಮಾಡಿದ್ರೆ ಅದನ್ನೇ ಕೊಡ್ತಾರ. ಸೊ ಹಾಗೆ ರುಜುವಾಗಿರೋದು ಆಗ್ಲೇ ಆಲ್ರೆಡಿ ಪ್ರೂವ್ಡ್ ಆಗಿರೋದನ್ನ ಹೊಸದಕ್ಕೆ ಕೊಡೋದ್ ಬೇಕಾಗಿಲ್ಲ. ಸೊ ಎನಿವೆ, ಸೊ ಇದು ಆಯುರ್ವೇದದಂತೂ ಎನಿವೆ ಅದರಲ್ಲಿ ಆಲ್ರೆಡಿ ಇದೆ. ಅದರಲ್ಲಿ ತಿಳ್ಕೊಳ್ಳೋದು, ಅದು ತಿಳ್ಕೊಂಡು ಅಭ್ಯಾಸ ಆ ತರ ಅಂತ ಪಡೆದ್ರೆ ಶೋಧನೆ ಮಾಡೋದು ಅಗತ್ಯ ಇಲ್ಲ, ಡೈರೆಕ್ಟ್ ಆಗಿ ಕೊಡ್ಬೋದು. ಆದರೂ ಆ ಪುಸ್ತಕಗಳು ಮುಖ್ಯ. ಸೊ ಆ ರೀತಿಯಲ್ಲಿ ಹೇಳೋದು ಯತ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಸೊ ಮುಖ್ಯವಾಗಿ ಮೂಲ ನಮಗೆ ಅದಕ್ಕೆ ಶಿಲ ಪ್ರಭುಪಾದರು ಭಗವದ್ಗೀತೆ ಯಥಾರೂಪ ಅಂದ್ರೆ ಇಲ್ಲಿ ಯಾವ ಒಂದು ಬೇರೆ ಇದು ಇಲ್ಲ, ತಿದ್ದುಪಡೆ ಇಲ್ಲ, ಬೇರೆ ಸೇರ್ಪಡೆ ಇಲ್ಲ, ಇದು ಹೇಗಿದೆ ಹಾಗೆ. ಸೊ ಅದು ಹೇಗಿದೆ ಹಾಗೆ ಇರೋದ್ರಿಂದ ನಮಗೆ ಇದು ಶಾಸ್ತ್ರದ ಇದರಲ್ಲಿ ಶಾಸ್ತ್ರದ ಇದು ನಮಗೆ ಹಾಗೆ ಇರೋದ್ರಿಂದ ನಾವು ಸಂಪೂರ್ಣ ವಿಶ್ವಾಸವನ್ನು ಪಡಿಬಹುದು. ಸೊ ನಾವು ಸರಿಯಾದ ಪಥದಲ್ಲಿದ್ದೇವೆ, ಸರಿಯಾದ ಹಾದಿಯಲ್ಲಿದ್ದೇವೆ. ಈ ಗ್ರಂಥಗಳು ಭಗವದ್ಗೀತಾ ಭಾಗವತ ಇದು ಆಚಾರ್ಯರು ಇದನ್ನು ಸ್ವೀಕರಿಸಿ
ಈಗ ಕಲಿಯುಗದ ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿ ಬಿಸ್ಸಹ ಕಲೋ ನಷ್ಟ ದೃಶಾಮೇಶ ಪುರಾಣಾರ್ಕು ಅಧುನಾ ಉದಿತ. ಈ ಭಾಗವತದ ಬಗ್ಗೆ ನಾವು ಕೇಳೋದು ಕಲಿಯುಗದಲ್ಲಿ ನಮಗೆ ಈ ಅಂಧಕಾರ, ಈ ಕಲಿಯುಗದ ಪ್ರಭಾವದಿಂದ ಎಲ್ಲ ಧರ್ಮ ಜ್ಞಾನ ಎಲ್ಲ ನಷ್ಟ ಆಗ್ಬಿಟ್ಟಿದೆ. ಆದರೆ ನಮಗೆ ಇದು ಸೂರ್ಯನ ರೀತಿಯಲ್ಲಿ ಉದಯವಾಗಿ ನಮಗೆ ಬೆಳಕು ಕೊಡುತ್ತೆ. ಸೊ ಭಾಗವತ ಇದೆಲ್ಲ ಚರ್ಚೆ ನಡೀತಾ ಇದೆ, ಈಗ ನಾವು ಕೇಳ್ತಾ ಇರೋದು. ಮೂಲತಃ ಇವಾಗಿರುವ ಈ ಅಧಾರ್ಮಿಕ ಪದ್ಧತಿಗಳು ಇದು ಸೃಷ್ಟಿಯಾಗಿದ್ದು ಇಂದ್ರನು ಒಂದು ರೀತಿ ಕಾರಣ. ಅದೇ ರೀತಿ ಕಾರಣ, ಇನ್ನೊಂದಕ್ಕೆ ಕಾರಣ ಅಂದ್ರೆ ಶಾಸ್ತ್ರದಲ್ಲಿ ಆ ಆ ಹೇಳ್ತಾರೆ, ವೇದವ್ಯಾಸರು ಹೇಳ್ತಾರೆ, ಕಲಿಯುಗದಲ್ಲಿ ಇವರು ಯಾರು ಬರ್ತಾರೆ, ಶಿವ ಮಹಾದೇವ ಶಿವ ಅವ್ರ ಭಗವಂತನ ಆಜ್ಞೆಯಿಂದ, ನಾರಾಯಣನ ಆಜ್ಞೆಯಿಂದ ಅವ್ರು ಬರ್ತಾರೆ. ಆ ಮಾತುಗಳಿದೆ, ಸ್ಟೇಟ್ಮೆಂಟ್ಸ್ ಇದೆ ಅಲ್ಲಿ. ನಾರಾಯಣ ಶಿವನ್ಗೆ ಹೇಳೋದು ಮದ್ ವಿಮುಖಾತ್ ಕುರು, ಜನರನ್ನು ಸ್ವಲ್ಪ ಅಧಾರ್ಮಿಕ ಪದ್ಧತಿಯಲ್ಲಿ ನೀನು ತೋರಿಸು ಅಂತ ಹೇಳ್ತಾರೆ. ಸೊ ಅಲ್ಲಿ ಕಲಿಯುಗದ ಪ್ರಾರಂಭದಲ್ಲಿ ಇದಾದದ್ದು ಇದು. ಮೊದಲಿಗೆ ಆ ಬುದ್ಧ ಅವತಾರ ಬರೋ ಮುಂಚೆ ಜನರು ತುಂಬಾ ಧಾರ್ಮಿಕ ಶಾಸ್ತ್ರವನ್ನೇ ಉಪಯೋಗಿಸಿಕೊಂಡು ತುಂಬಾ ಅತಿ ಹಿಂಸೆ, ಪ್ರಾಣಿಯ ಹಿಂಸೆಯಲ್ಲಿ ತೊಡಗಿರ್ತಾರೆ ಅವರು. ಆಗ ಬುದ್ಧನ ಅವತಾರ ಬಂದು ಭಗವಂತನು ಒಂದು ತಾತ್ಕಾಲಿಕವಾದ ಉಪಧರ್ಮವನ್ನು ಸೃಷ್ಟಿ ಮಾಡಿದ್ದು, ಅಹಿಂಸೆ ಅಷ್ಟೇ ಸಾಕು, ಶೂನ್ಯ. ನಂತರ ಶಂಕರಾಚಾರ್ಯರು ಶಿವನೇ ಬಂದು ಅವರು ಎಲ್ಲವೂ ಬ್ರಹ್ಮನ್ ಅಷ್ಟೇ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯ. ಸೊ ಇದರ ಮಾತು ಕೂಡ, ಇದ್ರ ಬಗ್ಗೆ ಕೂಡ ಹೇಳ್ತಾರೆ, ಭಗವಂತನ ಆದೇಶ ಇತ್ತು ಅವ್ರಿಗೆ. ಮತ್ತೆ ವೇದವ್ಯಾಸರು ಬರೀತಾರೆ ಈ ತರ, ವೇದವ್ಯಾಸರು ಬರೀತಾರೆ. ಮತ್ತೆ ಇವರೇ ಶಿವ ಒಂದು ಹೇಳೋ ಮಾತು ಪಾರ್ವತಿಗೆ, ಮಾಯಾವಾದಂ ಅಸತ್ ಶಾಸ್ತ್ರಂ. ಈ ಮಾಯವಾದ ತತ್ವ ಅಂದ್ರೆ ಇದರಲ್ಲಿ ಭಗವಂತನು ಕೂಡ ಅವತರಿಸಿದಾಗ ಈ ರೀತಿ ಮಾಯೆಯಲ್ಲಿ ಬರ್ತಾನೆ. ಮಾಯೆ ಅಂದ್ರೆ ಈ 3 ಗುಣಗಳು, ಸತ್ವ ರಜಸ್ಸು ತಮಸ್ಸು. ಈ ಸತ್ವಗುಣವನ್ನು ಸ್ವೀಕರಿಸಿ ಅವನು ಮಾಯವಾದ ಅಸತ್ ಶಾಸ್ತ್ರ. ಇದು ಶಾಸ್ತ್ರ ಅಸತ್ ಶಾಸ್ತ್ರ ಅಂದ್ರೆ ಸದಾ ಇದು ಸನಾತನವಾಗಿ ಇರುವ ಶಾಸ್ತ್ರವಲ್ಲ, ಇದು ಅಸತ್ಯ. ಇದು ತಾತ್ಕಾಲಿಕವಾಗಿ ಆ ಸಮಯಕ್ಕೆ ಅಗತ್ಯವಾದ ಶಾಸ್ತ್ರ. ಮಾಯಾವಾದಂ ಅಸತ್ ಶಾಸ್ತ್ರ ಪ್ರಚ್ಛನ್ನಂ ಬೌದ್ಧ ಮುಚ್ಯತೆ. ಇದು ಒಂದು ರೀತಿಯ ಬೌದ್ಧವಾದವೇ ಇದು, ಬುದ್ಧಿಸಂ. ಆಕ್ಚುಲಿ ಅಷ್ಟು ವ್ಯತ್ಯಾಸ ಇಲ್ಲ ಈಗ ಬುದ್ಧಿಸಂ ಮತ್ತೆ ಶಂಕರಾಚಾರ್ಯ ತತ್ವ. ಪ್ರಚ್ಛನ್ನಂ ಬೌದ್ಧ ಮುಚ್ಯತೆ ಮಹೈವ ವೀತಾನಿ ದೇವಿ. ಇದನ್ನ ಪ್ರತಿಪಾದಿಸ್ತೇನೆ. ಕಲೋ ಬ್ರಾಹ್ಮಣ್ಯ ರೂಪೇಣ, ನಾನು ಕಲಿಯುಗದಲ್ಲಿ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ. ಸೊ ಈ ರೀತಿ ಇದೆ. ಈ ರೀತಿ ಒಮ್ಮೆ ಈ ತರ ಸರಿ ಸಂಪೂರ್ಣವಾಗಿ ಧಾರ್ಮಿಕ ಇದಿಲ್ಲದೆ ಸ್ವಲ್ಪ ಅಧಾರ್ಮಿಕ ಇದು ಕೂಡ ಇದು ಈ ತರ ದೇವತೆಗಳಿಂದ ಇಲ್ಲಿ ಕೇಳ್ತಾರೆ, ಇಂದ್ರನಿಂದ, ಅದೇ ರೀತಿ ಶಿವನಿಂದ ಇದು ಇದು ನಡೆಯುತ್ತೆ. ಸೊ ಎನಿವೆ ಇದಿದೆ, ಆದ್ರೆ ಸರಿಯಾಗಿ ನಾವು ಶಾಸ್ತ್ರದ ಮೂಲ ಸೊ ಯಥಾರೂಪವಾಗಿ ನಾವು ತಿಳ್ಕೊಂಡು ಮತ್ತೆ ಆ ಪದ್ಧತಿಗಳನ್ನು ಫಾಲೋ ಮಾಡ್ತಾ ಇರೋ ಸಾಧುಗಳು ಮತ್ತೆ ಗುರು ಪರಂಪರೆಗಳು, ಅದರಿಂದ ನಾವು ಸ್ವೀಕರಿಸ್ಬೇಕು. ಸೊ ಈಗ ಬ್ರಹ್ಮ ದೊಡ್ಡ ಆಚಾರ್ಯರು, ಬ್ರಹ್ಮ ಸಂಪ್ರದಾಯವೇ ಬರೋರು. ಸೊ ಅವರು ಬಂದು ಈಗ ಹೇಳ್ತಾ ಇದ್ದಾರೆ ಯಾರಿಗೆ, ಪೃಥು ಮಹಾರಾಜನಿಗೆ, ಅಲ್ಲಿರುವ ಋತ್ವಿಜರಿಗೆ, ಸಾಕು ನೀವು ನಿಲ್ಲಿಸಿ, ಇವರಿಗೆ 99 ಸಾಕು. ಇಂದ್ರನು ಈಗ ಸೃಷ್ಟಿ ಮಾಡಿದ ಅಧಾರ್ಮಿಕ ಪದ್ಧತಿಗಳು ಸಾಕು, ಅಷ್ಟೇ ಸಾಕು, ಇನ್ನ ಎಷ್ಟೆಷ್ಟು ಹೊಸ ರೀತಿ ಮಾಡುವ ಅಗತ್ಯ ಇಲ್ಲ ಅಂತ ಅವ್ರು ನಿಲ್ಲಿಸ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಪೃಥು ಮಹಾರಾಜರ ವ್ಯಕ್ತಿತ್ವ ಕೂಡ ನೋಡ್ಬೋದು. ಅವರ ಡಿಟರ್ಮಿನೇಷನ್ ಇತ್ತು, ಅವ್ರಿಗೆ ಒಂದು ಸಂಕಲ್ಪ ಒಂದು ರೀತಿ ಇತ್ತು. ಅವ್ರ ಮನಸ್ಸಲ್ಲಿ ಒಂದು ಬಂದ್ರೆ ಅದಾಗ್ಲೇಬೇಕು, ದೃಢತೆ, ಉತ್ಸಾಹ, ನಿಶ್ಚಯ, ಧೈರ್ಯ ಇರ್ಬೋದು. ಆದರೆ ಉನ್ನತ ವ್ಯಕ್ತಿ ಬಂದು ಅವ್ರು ಹೇಳಿದಾಗ ಅವ್ರು ಕೇಳಿ ಅವರ ನಿರ್ಧಾರವನ್ನು ಬದಲಾವಣೆ. ಸೊ ಇದು ಮುಖ್ಯ. ಇದು ಹೀಗೆ ನಾವು ಕೂಡ ಯಾವಾಗಲೂ ನಮಗೆ ಬಂದು ಅನ್ಸಿದ್ದು, ಇವಾಗ ಎಲ್ಲರೂ ಯಾರು ಪೃಥು ಮಹಾರಾಜರಿಗೂ ಅನ್ಸಿದೆ ಇದು ಧರ್ಮದ ವಿರೋಧ, ಹೀಗೆ ಇಂದ್ರ ಮಾಡ್ತಾ ಇರೋದು ಸರಿಯಲ್ಲ, ಯಜ್ಞದ ನಿರ್ವಹಣೆಯಲ್ಲಿ ಅವರು ನಿಲ್ಲಿಸ್ತಾ ಇದ್ದಾರೆ, ಇದು ಮಾಡ್ಬೋದು ಅಲ್ಲ ಇದು. ಆಮೇಲೆ ಈ ರೀತಿ ವೇಷಗಳಲ್ಲಿ ಬರ್ತಾ ಇದ್ದಾರೆ. ಸೊ ಈ ರೀತಿ ವೇಷದಿಂದ ಈ ರೀತಿ ಇದು ಧರ್ಮದ ಅವನತಿ ಆಗ್ತಾ ಇದೆ, ಮುಂದೆ ಜನರಿಗೆ ಪಾಲನೆ ಮಾಡ್ತಾರೆ. ಸೊ ಇವರು ಶಿಕ್ಷೆ ಮಾಡ್ಬೇಕು ಅಂತ ಅವರು ಕೂಡ ನಿರ್ಧಾರ ಮಾಡಿದರು. ಅದರ ಸರಿಯಾಗಿ ಅವರ ಅಡ್ವೈಸರ್ಸ್, ಅವರ ಉಪದೇಶಿಸುವಲ್ಲಿ
ಬ್ರಾಹ್ಮಣರು, ಋತ್ವಿಜರು ಅವರು ಕೂಡ ಒಪ್ಕೊಂಡ್ರು. ಹೌದೌದು, ಕರೆಕ್ಟ್, ಇಂದ್ರ ಮಾಡೋದು ತುಂಬಾ ಜಾಸ್ತಿ ಆಯ್ತು, ತುಂಬಾ ಹೆಚ್ಚಾಯ್ತು, ಈಗ ಇಂದ್ರನಿಗೆ ಮರಣದಂಡನೆ ವಿಧಿಸೋಣ ಅಂತ ಅವರು ಕೂಡ ಡಿಸೈಡ್ ಮಾಡಿದ್ರು. ಸೊ ಅಷ್ಟೆಲ್ಲ ಇದ್ರು ಕೂಡ ಇವಾಗ ಇಲ್ಲಿ ಅವರೆಲ್ಲರೂ ಈಗ ಎಲ್ಲರೂ ಕೂಡ ನಿರ್ಧಾರನ ಬದಲು ಮಾಡ್ತಾರೆ. ಯಾಕೆಂದ್ರೆ ಬ್ರಹ್ಮ ಬ್ರಹ್ಮ ಇನ್ನ ಉನ್ನತ ವ್ಯಕ್ತಿ. ಸೊ ಅವ್ರು ಇನ್ನ ಉನ್ನತ ವ್ಯಕ್ತಿ ಬಂದು ಅವರು ನಿರ್ದೇಶಿಸಿದ ಮೇಲೆ ಆಯ್ತು. ಸೊ ಹಾಗೆ ಇದು ಒಂದ್ಸಲ ಅನ್ಸುತ್ತೆ ಸರ್, ನಮ್ಮ ಇದರಲ್ಲೋ ನಮ್ಮ ಗುಂಪಿನಲ್ಲೋ ನಮ್ಮ ಒಂದು ಸಂಘದಲ್ಲಿರುವಾಗ ಇದು ಸರಿ ಅನ್ನಿಸ್ಬಹುದು. ಆದ್ರೆ ಬೆಟರ್ ಏನಾದ್ರೂ ಇನ್ನ ಕನ್ಫ್ಯೂಷನ್ ಹತ್ರ ಇದ್ರೆ ಮೇಲೆ ಇರುವ ಈ ಅಧಿಕಾರಿಗೆ ಅದನ್ನು ಆ ನಿರ್ಧಾರವನ್ನು ಇದನ್ನು ಕೊಡ್ಬಿಡು. ಈಗ ಬ್ರಹ್ಮದೇವರು ಈಗ ಇವರೆಲ್ಲರೂ ಕೂಡ ಈ ರೀತಿ ನಿರ್ಧಾರ ಮಾಡಿದ್ರು, ಇಂದ್ರನನ್ನು ಕೊಲ್ಲಬೇಕು, ಇಂದ್ರನನ್ನು ಶಿಕ್ಷಿಸಬೇಕು, ಇಂದ್ರನ ತಪ್ಪಿದೆ ಇಂದ್ರನ ತಪ್ಪಿಲ್ಲ ಅಂತಲ್ಲ. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ, ಇದು ನಿಮ್ಮ ಕೆಲಸ ಅಲ್ಲ, ಇದು ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸ ಅಲ್ಲ ಅಂದ್ರೆ ಇದು ನಿಮ್ಮ ಕರ್ತವ್ಯ ಅಲ್ಲ. ಸೊ ಒಂದೊಂದ್ಸಲ ಶಿಲ ಪ್ರಭುಪಾದರದ್ದು ಒಂದೊಂದು ಇದಿದೆ ಸನ್ನಿವೇಶಗಳು. ಸೊ ಒಬ್ಬ ಶಿಷ್ಯರು ಇನ್ನೊಬ್ಬ ಶಿಷ್ಯರ ಮೇಲೆ ಈ ತರ ದೂಷಣೆ ಮಾಡುವಾಗ, ಇನ್ನೊಂದು ಮಾಡುವಾಗ ಹಾಗೆಲ್ಲ ಆಚಾರ್ಯರು ಹೇಳ್ತಾರೆ, ಇದು ನಿನ್ನ ಕರ್ತವ್ಯ ಅಲ್ಲ, ನಿನ್ನ ಕೆಲಸ. ಓಕೆ, ಇದು ಗಮನಕ್ಕೆ ನೀವು ತರ್ತೀರಾ, ಇದ್ ಮಾಡ್ತೀರಾ, ಓಕೆ. ಆದ್ರೆ ಅದು ಅದು ನಿಮ್ಮ ಕಾರ್ಯ ಅಲ್ಲ, ನಿಮ್ಮ ಕೆಲಸ. ಗುರುಗೆ ಇರುತ್ತೆ, ಗುರು ಡೆಫಿನೆಟ್ಲಿ ಇರುತ್ತೆ, ಶಿಷ್ಯನಿಗೆ ತಿದ್ದೋ ಅಧಿಕಾರ ಇರುತ್ತೆ, ಅವ್ರಿಗೆ ಅಧಿಕಾರ ಇರುತ್ತೆ. ಆದ್ರೆ ಆ ಗುರು ಅಲ್ಲದೆ ಬೇರೆ ಗುರು ಭ್ರಾತೃಗಳಿಗೆ ಇರ್ಬೋದು, ಇಲ್ಲದೆ ಇರ್ಬೋದು, ಅವರು ಡಿಪೆಂಡ್ ಆಗುತ್ತೆ. ಗುರುವಿನ ಆದೇಶ ಮೇಲೆ ಅವರು ಎಷ್ಟು ಪ್ರತಿನಿಧಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನಮ್ಮ ಕೆಲಸಗಳು, ನಮ್ಮ ಕರ್ತವ್ಯಗಳು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಹೇಳ್ತಾ ಇರೋದು, ಇದು ಬ್ರಾಹ್ಮಣರು, ಸೊ ಅವರ ಕರ್ತವ್ಯ ಇದೆ, ಇಲ್ಲ ಅಂತಲ್ಲ. ವೇಣ ಮಹಾರಾಜ ಅಂತ ಇದಾದಾಗ ಅವರು ಮಾಡಿದ್ರು, ಶಿಕ್ಷೆಗೆ ಕೊಟ್ರು. ಅವರು ವೇಣ ಮಹಾರಾಜನಿಗೆ ಅವರು ಅದು ಜವಾಬ್ದಾರಿಯುತವಾಗಿ ಅವರು ಕರ್ತವ್ಯ ಅಂತ ಭಾವಿಸಿ ಅವರು ವೇಣ ಮಹಾರಾಜನ್ ಕೊಂದ್ರು. ಆದ್ರೆ ಈಗ ಇಂದ್ರನಿಗೂ ಹಾಗೆ ಮಾಡೋದಾ? ಇಲ್ಲ, ಇಂದ್ರನಿಗೆ ಹಾಗೆ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಬ್ರಹ್ಮದೇವರು. ಇಂದ್ರನು ಆಲ್ಮೋಸ್ಟ್ ಇಲ್ಲಿ ಇಲ್ಲಿ ಭಗವಂತನ ಸಮ ಅಂತಲ್ಲ, ಭಗವಂತನ ಕೃಪೆಯಿಂದ ಅವರಿಗೆ ಆ ಸ್ಥಾನ ಸಿಕ್ಕಿದೆ. ಆ ದೇವತೆಗಳಂದ್ರೆ ಭಗವಂತನ ಭಕ್ತರು, ಅದರಲ್ಲಿ ರಾಜ ಸ್ಥಾನ ಇದ್ದಾರೆ ಅಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಭಗವಂತನಿಗೆ ಆಪ್ತ ಸಹಾಯಕರು ಅಂತ ಕೂಡ ಹೇಳಿದ್ರು. ತುಂಬಾ ಆಪ್ತ ಬಲಿಷ್ಠ ಸಹಾಯಕರು, ಪವರ್ಫುಲ್ ಅಸಿಸ್ಟೆಂಟ್. ಯಾಕಂದ್ರೆ ಈ ಇದು ನಡೀತಾ ಇರುತ್ತೆ ಭೌತಿಕ ಜಗತ್ತಿನಲ್ಲಿ, ರಾಕ್ಷಸರು, ಅಸುರರು. ಸೊ ಅವರ ಅಧಾರ್ಮಿಕ ಚಟುವಟಿಕೆಗಳು ತೊಡಗ್ತಾ ಇರ್ತಾರೆ. ಇಂದ್ರನು ಭಗವಂತನ ಪ್ರತಿನಿಧಿಸಿ ಅವ್ರು ನಿಲ್ಲಿಸ್ತಾ ಇರ್ತಾರೆ. ಸ್ವಲ್ಪ ಇಂದ್ರನು ಆತರ ಬಹಳ ಕಾರ್ಯಗಳು ಮಾಡಿದ್ದಾನೆ. ಇದ್ಯಾವುದೋ ಒಂದು ಸನ್ನಿವೇಶ ಇಲ್ಲಿ ಸ್ವಲ್ಪ ಅಧಾರ್ಮಿಕವಾಗಿ ಚಟುವಟಿಕೆ ಮಾಡಿರ್ಬೋದು. ಇಲ್ಲಾಂದ್ರೆ ಧರ್ಮನು ಅಯ್ಯೋ ಇಂದ್ರನು ಭಗವಂತನನ್ನು ಪ್ರತಿನಿಧಿಸ್ತಾ ಅವರು ಧರ್ಮ ಸ್ಥಾಪನೆ ಮಾಡ್ತಾರೆ. ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಸೊ ಭಗವಂತನ ಹೇಳೋದು, ನಾನು ಅವತರಿಸ್ತೇನೆ ಅಂತ. ಸೊ ಹೀಗೆ ಭಗವಂತನ ಎಲ್ಲ ಸಮಯದಲ್ಲೂ ಅವತರಿಸೋದಿಲ್ಲ, ಒಂದೊಂದ್ಸಲ ಅವನ ಪ್ರತಿನಿಧಿಗಳು ಅವರು ಆ ಧರ್ಮವನ್ನು ರಕ್ಷಣೆ ಕೊಡ್ತಾರೆ. ಅದರಲ್ಲಿ ರಕ್ಷಣೆ ಕೊಡುವ ಒಬ್ಬ ವ್ಯಕ್ತಿ ಕೂಡ ಮುಖ್ಯ ವ್ಯಕ್ತಿ ಇಂದ್ರ. ಸೊ ಈಗ ಬ್ರಹ್ಮ ಹೇಳ್ತಾ ಇದ್ದಾರೆ, ಹಾಗೆ ಅಂತ ವ್ಯಕ್ತಿ ಸಾಮಾನ್ಯವಾಗಿ ಇಂದ್ರ ಈ ರೀತಿ ಇರೋದು. ಆದ್ರೆ ಒಂದೊಂದು ಈ ಸನ್ನಿವೇಶದಲ್ಲಿ ಡೆಫಿನೆಟ್ಲಿ ಅವ್ರು ತಪ್ಪಾಗಿದೆ ಅವ್ರದ್ದು. ಸೊ ಹಾಗಾಗಿ ನೀವು ಅವ್ರನ್ನ ಕೊಲ್ಲೋದು ಅಂತ ಅಲ್ಲ. ಸೊ ಅವ್ರನ್ನ ಕೊಲ್ಲೋ ಅಧಿಕಾರ ನಿಮಗಿಲ್ಲ, ನಿಮ್ಮ ಕೆಲಸ ಅಲ್ಲ ಅಂತ ಅಂತ ಅವ್ರ ಕಾರಣಗಳು ಕೊಡ್ತಾ ಇದ್ದಾರೆ. ಸೊ ನೀವು ಮಾಡಬೇಡಿ, ಇಂದ್ರನ್ನು ಕೊಲ್ಬೇಡಿ. ಆಮೇಲೆ ಎಲ್ಲ ದೇವತೆಗಳು ಕೂಡ ಇಂದ್ರನ ಭಾಗ ಅಂತ ಹೇಳ್ತಾರೆ. ಆ ರೀತಿ ಇಂದ್ರನ ಭಾಗ ಅಂದ್ರೆ ಆ ರೀತಿ ದೇವತೆಗಳ ರಾಜ, ಅವರ ಉನ್ನತ ಪದವಿ ಇದೆ ಅವರಿಗೆ. ಸೊ ಹಾಗೆ ಎಲ್ಲರೂ ಕೂಡ ಅವರ ಸಹಾಯಕರು, ಸೊ ನೀವು ಅವರನ್ನು ಈ ರೀತಿ ಯಾಕಂದ್ರೆ ಭಗವಂತನ ನಿರ್ದೇಶನದಿಂದ ಒಂದು ಸಮಯ ಇದೆ ಆ ಪದವಿಗೆ, ಇಂದ್ರನ ಪದವಿಗೆ ಅವರಿಗೆ ಒಂದು ಮನ್ವಂತರದ ಸಮಯ ಇದೆ ಅವ್ರಿಗೆ. ಈಗ ಬಲಿ ಮಹಾರಾಜನು ನಾವು ಮತ್ತೆ ನೋಡ್ತೇವೆ. ಒಂದು ಸಮಯದಲ್ಲಿ ಇಂದ್ರನ ಪದವಿ ನಾವು ಕಿತ್ಕೊಂಡ್ಬಿಟ್ಟಿರ್ತಾರೆ. ಆಕ್ಚುಲಿ ಬಲಿ ಮಹಾರಾಜ್ ಶುದ್ಧ ಭಕ್ತರು. ಸೊ ಭಗವಂತನು ಆಗ್ಲೂ ಕೂಡ ಆಯ್ತು ಬಲಿ ಮಹಾರಾಜ ನಿನಗೆ ಇರ್ಲಿ ಅಂತ ಬಿಟ್ಬಿಡ್ಲಿಲ್ಲ. ಬಲಿ ಮಹಾರಾಜನಿಗೆ ಅವಾಗ ಭಗವಂತನು ಉಪೇಂದ್ರ ವಾಮನ ದೇವ ಆಗಿ ಬಂದು ಅವತರಿಸಿದ್ರು. ಆಗ ಅವತರಿಸಿ ಅದನ್ನು ಪದವಿಯನ್ನು ತೆಗೆದು ಇಂದ್ರನಿಗೆ ವಾಪಸ್ ಕೊಟ್ರು. ಇಂದ್ರ ಯಾರು ಈಗಿನ ಇಂದ್ರ ಪುರಂದರ ಅಂತಿದ್ದಾರ ವ್ಯಕ್ತಿ, ಅವ್ರು ವಾಪಸ್ ಕೊಟ್ರು. ಮತ್ತೆ ಇವರಿಗೆ ಬಲಿ ಮಹಾರಾಜರಿಗೆ ಭಗವಂತನ ಆಶೀರ್ವಾದ ಕೂಡ ಕೊಟ್ರು. ಆ ಇಂದ್ರ ಪದವಿಗಿಂತ, ಇಂದ್ರ ಸ್ವರ್ಗಲೋಕಕ್ಕಿಂತ ಇನ್ನ ಒಂದು ಭವ್ಯವಾದ ಲೋಕ, ಸುತಲ
ಸುತಲದಲ್ಲಿ ಆ ರೀತಿಯ ಒಂದು ಸೃಷ್ಟಿ ನೀನು ನಿನ್ನ ಆಳ್ವಿಕೆ ಇರುತ್ತೆ ಅಂತ ಭಗವಂತನು ಅವ್ರಿಗೆ ಆಶೀರ್ವದಿಸಿ. ಆದ್ರೆ ಇರೋ ಇಂದ್ರ ಪದವಿ, ಆ ಸ್ವರ್ಗಲೋಕದ ಇದು ಮತ್ತೆ ದೇವತೆಗಳ ಅಧಿಪತಿ, ಅದು ಅವರಿಗೆ ಇಂದ್ರನಿಗೆ ವಾಪಸ್ ಕೊಟ್ಟರು. ಆದ್ರೆ ಅದಕ್ಕಿಂತ ಹೆಚ್ಚಾಗಿರುವ ವೈಭವವಾಗಿರುವ ಭವ್ಯವಾಗಿರುವ ಇದನ್ನು ಸ್ಥಾನವನ್ನು ಆ ಭಗವಂತನು ಇವರಿಗೆ ಕೊಟ್ರು. ಬಾ ಬಲಿ ಬಲಿ ಮಹಾರಾಜನಿಗೆ. ಮತ್ತೆ ಬಲಿ ಚಕ್ರವರ್ತಿಗೆ ಭಗವಂತನ ಹೇಳಿದ್ದು, ಮುಂದೆ ಬರುವ ಸಮಯದಲ್ಲಿ ನೀನು ಇಂದ್ರನ, ನಿನಗೆ ಅದೇ ಪಟ್ಟ ಬೇಕು, ಅದೇ ಪೋಸ್ಟ್ ಬೇಕು, ಅದೇ ಸ್ಥಳ ಬೇಕು ಅಂತ ಅಷ್ಟೇ ಇದು ಇಚ್ಛೆ ಒಂದು ರೀತಿ ಅವ್ರಿಗೆ. ಆಕ್ಚುಲಿ ಶುದ್ಧ ಭಕ್ತರು ಆಯ್ತು ಇಚ್ಛೆ ಇಲ್ಲ, ಆದ್ರೂ ಭಗವಂತನು ಅವ್ರಿಗೆ ಆಗ್ಲಿ ಅದು ಕೂಡ ಆಗ್ಲಿ ಅಂತೇಳಿ ನೆಕ್ಸ್ಟ್ ಬರೋ ಮನ್ವಂತರದಲ್ಲಿ 8ನೇ ಮನ್ವಂತರದಲ್ಲಿ ನೀನೇ ಇಂದ್ರನಾಗು, ಈ ಪದವಿ ಕೂಡ ನಿನಗೆ ಕೊಡ್ತೀನಿ. ಈಗಲೂ ಕೂಡ ನಿನಗೆ ಈ ಇಂದ್ರನಿಗಿಂತ ನೀನು ಐ ಸ್ಟ್ಯಾಂಡರ್ಡ್ ಇದ್ರಲ್ಲೇ ಇರ್ತೀಯ. ನೀನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಪ್ರತಿಯೊಂದು ಕಂಫರ್ಟ್, ಇನ್ನೊಂದು ಎಲ್ಲದರಲ್ಲೂ ಕೂಡ ಅವನಿಗಿಂತ ಮೇಲೆ ಇರ್ತೀಯ. ಆದ್ರೂ ಕೂಡ ಅವನಿಗಿರೋದು ಅವ್ನಿಗೆ ಬಿಟ್ಬಿಡು, ಯಾಕಂದ್ರೆ ಅದು ಡಿಸೈಡ್ ಆಗಿದೆ ಆ ಟೈಮ್ಗೆ, ಆ ಸಮಯಕ್ಕೆ ಇಂದ್ರನಿಗೆ. ಸೊ ಹೀಗೆ ಎಷ್ಟೆಷ್ಟೋ ಕಾರಣಗಳು ಏನೋ ಬ್ರಹ್ಮದೇವರು ಈ ರೀತಿ ಇಂದ್ರನಿಗೆ ಈ ತರ ತುಂಬಾ ಇದಾಗ್ಬಿಟ್ಟಿದೆ ಈಗ ತಳಮಳ. ಈಗ ನೀನು 10ನೇ ಇದು ಯಜ್ಞ ಮಾಡ್ತಾ ಇರೋದ್ರಿಂದ ಅವರಿಗೆ ಅವನ ಮನಸ್ಸಿನ ಶಾಂತಿಯನ್ನು ಸಂತತನ ಕಳ್ಕೊಂಡ್ಬಿಟ್ಟು ಅದನ್ನು ತಡೆಯಲಿಕ್ಕೆ ಎಷ್ಟೆಷ್ಟೋ ರೀತಿಯ ಅಧಾರ್ಮಿಕ ಇದನ್ನು ಪದ್ಧತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಸೊ ಇದು ಸಾಕಿದೆಲ್ಲ ಬೇಡ ಇನ್ನ. ಸೊ ಇನ್ನ ಹೀಗೆ ಬಿಟ್ರೆ ಇಂದ್ರನು ಇನ್ನೂ ಹಲವಾರು ಮಾಡ್ಬಿಡ್ತಾನೆ. ಇನ್ನ ಈಗಲೇ ಕಂಟ್ರೋಲ್ ಹೋಗ್ಬಿಟ್ಟಿದೆ, ಇನ್ನ ಕಂಟ್ರೋಲ್ ಹೋಗ್ಬಿಡುತ್ತೆ, ಇನ್ನ ಹೆಚ್ಚಿಗೆ ಕಂಟ್ರೋಲ್ ಹೋಗ್ಬಿಡುತ್ತೆ. ಸಾಕು ಈಗ ಕಂಟ್ರೋಲ್ ಹೊರ ಹೋಗಿರೋದು ಸಾಕೀಗ. ಸೊ ಇದಕ್ಕೆ ನಿಲ್ಸೋಣ ಇದಕ್ಕೆ ಅಂತ ಹೇಳಿ ಅವರು ಇಂದ್ರನಿಗೆ ಇರ್ಲಿ, ಇಂದ್ರನಿಗೆ ಆ ಹೆಸರಿರ್ಲಿ, ಇಂದ್ರನಿಗೆ ಅಷ್ಟು ಇಂದ್ರನಿಗೆ ಬೇಕು. ನಂದೇ 100 ಇನ್ಯಾರ್ದು ಇಲ್ಲ, ಸೆಂಚುರಿ ನಾನು ಒಬ್ಬನೇ ಮಾಡಿ. ಸೊ ಎನಿವೆ ಬ್ರಹ್ಮದೇವರು ಹಾಗೆ ಅವರ ಮನವಿಯಿಂದ ಪೃಥು ಮಹಾರಾಜರು ಕೂಡ ಒಪ್ಪಿ ಇದು ಇಂದ್ರನ ಜೊತೆ ರಾಜಿ ಆಗತ್ತೆ. ಮತ್ತೆ ಇಂದ್ರನ ಜೊತೆ ರಾಜಿಯಾಗಿ ಈಗ ಇಂದ್ರನನ್ನು ಕರ್ಕೊಂಡ್ ಬರ್ತಾರೆ. ಮತ್ತೆ ಯಾರು? ಭಗವಂತನೇ ಕರ್ಕೊಂಡ್ ಬರ್ತಾರೆ, ವಿಷ್ಣು. ಅವಾಗ ಅವಾಗ ಹೇಳ್ತಾರೆ, ಇಂದ್ರನಿಗೆ ತಲೆ ಕೂಡ ತೆಗಿಯಕ್ ಆಗೋದಿಲ್ಲ ಮೊದಲಿಗೆ. ಯಾಕಂದ್ರೆ ನಾವೇನಾದ್ರೂ ನಮಗೆ ಯಾವ್ದು ತಪ್ಪು ಚಟುವಟಿಕೆ ಮಾಡಿದಾಗ ನಮಗೆ ಇದಾಗುತ್ತೆ, ನಮ್ಮ ಕಣ್ಣು ಮುಖ ಯಾರಿಗೂ ತೋರ್ಸಕ್ ಆಗೋದಿಲ್ಲ ನಾವು. ಹಾಗೆ ಹಾಗೆ ಇಂದ್ರನ ಸ್ಥಾನ ಆಗುತ್ತೆ, ಇಂದ್ರನ ಇದು ಆಗುತ್ತೆ, ನಮಗೆ ನಾಚಿಕೆ ಆಗುತ್ತೆ ಒಂದು ರೀತಿ ನಾವು ಮಾಡಿದ ಒಂದು ಚಟುವಟಿಕೆಗಳಾಗಿ. ಇಂದ್ರನಿಗೆ ಕೂಡ ಅದು ಇನ್ನೂ ಬೆಟರ್ ಆ ರೀತಿ ಹೇಳ್ತಾರೆ. ಹಾಗೆ ಹೀಗೆ ಇಂದ್ರನಿಗೆ ಆ ರೀತಿ ಮತ್ತೆ ಮೈತ್ರಿ ಅವರ ಇದು ಆಗುತ್ತೆ. ಹರೇ ಕೃಷ್ಣ. ಯಾರಾದ್ರು ಇನ್ನೇನಾದ್ರು ಹೇಳ್ತೀರಾ? ಇನ್ನೇನಾದ್ರು ಡಿಸ್ಕಸ್ ಏನಾದ್ರು? ಸೊ ಬ್ರಹ್ಮದೇವರು ಹೀಗೆ ಬಹಳ ಸಲ ಅವರ ತುಂಬಾ ದೊಡ್ಡ ಸ್ಥಾನ, ಅವರ ದೊಡ್ಡ ಅವರ ಅರ್ಹತೆ ಹೇಳ್ತಾರೆ. ಈ ತರ ಇದ್ರು ಕೂಡ ಅವ್ರಿಗೆ ಅದನ್ನ ಉಪಾಯ ಅದನ್ನ ಕಂಡುಕೊಡಿಯೋ ಶಕ್ತಿ ಇದೆ ಅವ್ರಿಗೆ. ಹಾಗೆ ಅವರು ಆ ಪದವಿಯಲ್ಲಿದ್ದಾರೆ. ಅವರು ಮುಂದೆ ಭಾಗವತದಲ್ಲಿ ಬರುತ್ತೆ, ಮತ್ತೆ ನಾವು ಕೇಳ್ತೇವೆ ಒಂದ್ಸಲ ಮನು ಮತ್ತೆ ಪ್ರಿಯವ್ರತ. ಸೊ ಅವರ ಮಧ್ಯೆ ಕೂಡ ಜಗಳ ಅಲ್ಲ, ಯುದ್ಧ ಅಲ್ಲ, ಆದ್ರೆ ಇವರು ಒಂದ್ ರೀತಿ ಯೋಚನೆ ಮಾಡ್ತಾ ಇರ್ತಾರೆ, ಅವರ ಮಗನು ಒಂದ್ ರೀತಿ ಯೋಚನೆ ಮಾಡ್ತಾರೆ. ಬ್ರಹ್ಮದೇವ ಬಂದು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಬಹಳ ಸಮಯ ಇದೆ ತೀರ್ಪು. ಕೆಳಗಿಂದ ಮೇಲೆ ಉನ್ನತ ಕಚೇರಿ ಇದೆ. ಹಾಗೆ ಬ್ರಹ್ಮದೇವರು ಅಂದ್ರೆ ಸುಪ್ರೀಂ ಚೀಫ್ ಜಸ್ಟಿಸ್. ಹೌದು, ಭಗವಂತನ ಕೆಳಗೆ, ಆದ್ರೆ ನೆಕ್ಸ್ಟ್ ಕೃಷ್ಣ ಬಿಟ್ರೆ ನೆಕ್ಸ್ಟ್ ಈ ಪ್ರತಿ ಬ್ರಹ್ಮಾಂಡದಲ್ಲಿ ಹೇಳ್ಬೇಕು ಅಂದ್ರೆ ಅವರ ತೀರ್ಪು, ಅವರ ನಿರ್ಣಯ ಉನ್ನತವಾದ. ಸೊ ಅವ್ರೇನ್ ಹೇಳ್ತಾರೆ ಅದು ಸರಿ, ಅದು ಎಲ್ಲರೂ ಕೂಡ ಒಪ್ಬೇಕು. ಪ್ರಭುಜಿ, ಇಂದ್ರನಿಗೆ ಕರ್ಮ ಬಂಧನ ಇಲ್ವಾ? ಈ ತರ ಎಲ್ಲ ಮಾಡ್ತಾನಲ್ವಾ ಅವನು ಒಂಥರ ಭೌತಿಕ ಲೋಕದಲ್ಲೇ ಇರುವವ ಇದೆ ಅಲ್ವಾ? ಅಲ್ವಾ, ಇಂದ್ರನಿಗೆ ವೃತ್ತಾಸುರ ಕೊಲ್ಲೋ ಆ ಸನ್ನಿವೇಶದಲ್ಲಿ ಹೇಳ್ತಾ ಇರ್ತಾರೆ, ಮತ್ತೆ ಇಂದ್ರನಿಗೆ ಕರ್ಮಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಭೌತಿಕ ಲೋಕದಲ್ಲೇ ಹುಟ್ಟಿ ಬರ್ತಾನೆ ಅವನು. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಅದು ಉತ್ತಮ ಲೋಕಕ್ಕೆ ಹೋಗ್ಬೋದು, ಮೇಲೆ ಬ್ರಹ್ಮಲೋಕ. ಆದ್ರೆ ಏನ್ ಮಾಡ್ತಾರೆ ಇವರು ಇಂದ್ರ ಎಲ್ಲ ನಾವು ನೋಡೋದು, ಈ ತರ ಕಾರ್ಯಗಳು ಆದಾಗ ಮತ್ತೆ ಅವರ ಆಯುಷ್ಯ ಆ ಸಮಯದಲ್ಲೇ ಅವರು ಇವ್ರನ್ನೆಲ್ಲ ಸಲಹೆ ತಗೊಂಡು, ಬೃಹಸ್ಪತಿ ಅಂತೆಲ್ಲ ದೊಡ್ಡ ಅವರ ಗುರುಗಳಿದ್ದಾರೆ. ಸೊ ಅವರಿಂದ ಅವ್ರು ತಗೊಂಡು ಅದನ್ನ ಆ ಕರ್ಮವನ್ನ ಅವ್ರದ ಇದು ಮಾಡ್ತಾರೆ. ಬ್ರಹ್ಮನ ಇವಾಗ ಇಂದ್ರ ಎಷ್ಟು ವೃತ್ರಾಸುರನ್ ಕೊಂದದ್ದು, ಮತ್ತೆ
ವಿಶ್ವ ಏನದು ಸ್ಪಷ್ಟ ಬ್ರಾಹ್ಮಣ ಅವರ ಮಗ ವಿಶ್ವಾವಸು ವಿಶ್ವರೂಪ ಬಂದದ್ದು. ವಿಶ್ವಾವಸು ಅದೆಲ್ಲ ಆಗ ಬ್ರಾಹ್ಮಣ ಹತ್ಯ, ಬ್ರಹ್ಮ ಹತ್ಯೆ ಆಗುತ್ತೆ. ದೊಡ್ಡ ದೊಡ್ಡ ಕರ್ಮಗಳು ಬರುತ್ತೆ ಇಂದ್ರನಿಗೆ. ಆದ್ರೆ ಹೇಳ್ತಾರೆ ಅವರು ಒಂದು ಸಲ ಇದ್ದು ಲಕ್ಷ್ಮೀ ದೇವಿ ಅವರನ್ನು ಆಶ್ರಯಿಸಿ ಅವರು ಅದರಿಂದ ನಿವಾರಣೆ ಪಡಿತಾರೆ. ಸೊ ಈ ರೀತಿ ಎಲ್ಲ ಕೇಳ್ತೇವೆ. ಮತ್ತೆ ಕೆಲವು ಪಾಪಗಳನ್ನು ಇದು ಸ್ತ್ರೀ, ಭೂಮಿ ಅವ್ರಿಗೆಲ್ಲ ಇದರಲ್ಲೇ ಶೇರ್ ಮಾಡ್ತಾರೆ. ತಗೊಳ್ತಾರೆ ಅಂತ ಹೇಳ್ತಾರಲ್ಲ, ಹ್ಮ್ ಮರಗಳು, ಹ್ಮ್ 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 ಮತ್ತೊಂದು ನೀರು. 4 ಹ್ಮ್ ಜನರಿಗೆ ಹ್ಮ್ ಕಾಲು ಭಾಗ ಹೋಗ್ತದೆ ಅಂತ ಹ್ಮ್ ಅದು ಒಂದು ಹ್ಮ್ ಹೇಳ್ದಾರಲ್ಲ ಪ್ರಭುಜಿ. ಹೌದು ಹೌದು. ಸೊ ಇಂದಿರಾ ಅವರು ಈ ತರ ಮಾಡಿದ್ರು, ನಂತರ ಅದರ ನಿವಾರಣೆ ಕೂಡ ಅವರು ಕೈಗೊಳ್ತಾ ಇದ್ದಾರೆ. ಆಮೇಲೆ ಪ್ರತಿಯೊಂದು ಇಂದ್ರ ಅಂತ ಹೇಳಕ್ಕಾಗಲ್ಲ. ಇದು ಒಂದೊಂದ್ಸಲ ಇಂದ್ರ ಕೇಳ್ತೇವೆ, ಭಗವಂತನ ಅವತಾರವಂತೆ ಒಂದ್ಸಲ ಕೇಳ್ತೇವೆ ನಾವು. ಸೊ ಒಂದೊಂದ್ಸಲ ಇಂದ್ರ ಯಾರು ಇವ್ರ ತರ ಯಾರು ಆ ವಾಮನ ದೇವ ಬಲಿ ಚಕ್ರವರ್ತಿ ತರ ಇರ್ತಾರೆ. ಸೊ ಅದು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಮನ್ವಂತರಲ್ಲಿ ಒಂದೊಂದು ರೀತಿ ಅವರ ಇದು ಇರ್ಬೋದು, ಅವರ ಚಟುವಟಿಕೆ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು ಹಾಗೆ. ಇಲ್ಲಾಂದ್ರೆ ಪ್ರಭುಜಿ, ಇಂದ್ರ ಥ್ಯಾಂಕ್ ಯು. ಸಾಮಾನ್ಯವಾಗಿ ದೊಡ್ಡ ಪದವಿ, ದೊಡ್ಡ ಸ್ಥಾನ. ಆಮೇಲೆ ಮೋಸ್ಟ್ಲಿ ಅವರು ಉನ್ನತ ಸ್ಥಿತಿಯಲ್ಲಿರೋದ್ರಿಂದ ತಿದ್ದುಪಡಿ ಮಾಡ್ಕೊಂಡು ಅವರು ಪರಿಪೂರ್ಣದ ಪಥ ಹತ್ರ ಹೋಗ್ತಾರೆ. ದೇವತೆಗಳು ಅಂದ್ರೆ ಅವ್ರು ಭಕ್ತರೆ, ಮೂಲತಃ ಬೇಸ್ ಲೈನ್ ಅವ್ರು ಭಕ್ತರು. ಭಗವಂತನ ಭಕ್ತರಲ್ಲ ಪ್ರಭುಜಿ. ಒಂದೊಂದ್ಸಲ ಈ ಬೇಗ ರೀತಿ ಅಧಿಕಾರದ ಶಕ್ತಿಯ ಇದರಿಂದ ಪ್ರಭಾವದಿಂದ ಇನ್ನೊಂದ್ರಿಂದನೋ ಅವರು ತಾತ್ಕಾಲಿಕವಾಗಿ ಅವರು ಪತನಗೊಳ್ಳೋದು, ಈ ತರ ದಾರಿ ತಪ್ಪೋದು ಆ ರೀತಿ ಇರ್ಬೋದು. ಆದ್ರೆ ಮತ್ತೆ ಅವರು ಸರಿ ಹೋಗ್ತಾರೆ ಅನ್ಸುತ್ತೆ. ದೇವತೆಗಳಂದ್ರೆ ಸಾಮಾನ್ಯವಾಗಿ ಅವರು ಹೆಚ್ಚು ಕಡಿಮೆ ಅವರು ಸರಿಯಾದ ಮಾರ್ಗದಲ್ಲಿ ಇದ್ದಾರೆ, ಧರ್ಮದ ಪಥದಲ್ಲೇ ಇದ್ದಾರೆ. ಸರಿ ಪ್ರಭುಜಿ. ಇದು ಇಂದ್ರ ಅನ್ನೋದು ಒಂದು ಪದವಿ, ಮತ್ತೆ ಇವನು ಬ್ರಹ್ಮ ಅನ್ನೋದು ಒಂದು ಪದವಿ. ಇಂದ್ರ ಪದವಿನಲ್ಲಿ ಭಗವಂತನ ನೇಮನ ಮಾಡಿ ಆಮೇಲೆ ಇವರಿಗೆ ಬಲಿ ಚಕ್ರವರ್ತಿಗೆ ನೀನು ಇಂಥ ಒಂದು ಮನ್ವಂತರ ಯುಗ ಆದ್ಮೇಲೆ ನಿನಗೆ ಇಂದ್ರನ ಪೋಸ್ಟ್ ಕೊಡ್ತೀನಿ ಅಂತ ಹೇಳಿ ಅವರು ಆಗ್ಲೇನೆ ಫಿಕ್ಸ್ ಮಾಡಿದ್ರು. ಅಂದ್ರೆ ಇಂದ್ರ ಅನ್ನೋದಾಗ್ಲಿ ಇದಾಗ್ಲಿ ಭಗವಂತನ ನಿಯಮಿಸಲ್ಪಟ್ಟ ಒಂದೊಂದು ಅಧಿಕಾರಿ ಹುದ್ದೆ. ಅವರ ಸದ್ಭಕ್ತರು ಯಾರು ಇರ್ತಾರೋ ಅಂತ ಶ್ರೇಷ್ಠ ಭಕ್ತರಿಗೆ ಭಗವಂತನ ಪದವಿಯನ್ನು ಕೊಟ್ಟಿರ್ತಾನೆ. ಹೌದು. ಥ್ಯಾಂಕ್ ಯು.